ಜನರು ತಮ್ಮ ಅದೃಷ್ಟ ಪರೀಕ್ಷೆಗೆ ವಿವಿಧ ಕಸರತ್ತುಗಳನ್ನು ಮಾಡುವುದು ಸಹಜ. ಕೆಲವರು ಅದೃಷ್ಟದ ಆಟದಲ್ಲಿ ತೊಡಗಿಸಿಕೊಂಡು ಹಣ ಕಳೆದುಕೊಂಡವರು ಇದ್ದಾರೆ. ಲಕ್ಷಾಂತರ ಜನರು ದಿಢೀರ್ ಶ್ರೀಮಂತರಾಗಬೇಕು ಎಂದು ಲಾಟರಿ ತೆಗೆದು ತಮ್ಮ ಅದೃಷ್ಟ ಸಂಖ್ಯೆಗೆ ಬಂಪರ್ ಬಹುಮಾನ ಬಂದಿದೆಯಾ ಎಂದು ಜಾತಕ ಪಕ್ಷಿಯಂತೆ ಕಾಯ್ತಾರೆ. ಆದರೆ ಇಲ್ಲೊಂದು ಕಡೆ ಲಾಟರಿಯಲ್ಲಿ ಬಂಪರ್ ಬಹುಮಾನ ಬಂದರೂ ವಿಜೇತ ಅದೃಷ್ಟವಂತ ಈವರೆಗೂ ಬಂಪರ್ ಬಹುಮಾನ ಬಂದ ಲಾಟರಿ ಏಜೆನ್ಸಿಯನ್ನ ಸಂಪರ್ಕ ಮಾಡಿಲ್ಲ. ಈ ಲಾಟರಿ ಏಜೆನ್ಸಿಯವರು ಬಂಪರ್ ಬಹುಮಾನ ಬಂದ ವಿಜೇತನಿಗಾಗಿ ಕಾಯ್ತಾ ಇದ್ದಾರೆ. ತಲಪಾಡಿಯಲ್ಲಿರುವಂತಹ ಅಮಲ್ ಕನಕದಾಸ ಅವರಿಗೆ ಸೇರಿದ ತಲಪಾಡಿಯಲ್ಲಿ ಜಯಮ್ಮ ಲಾಟರಿ ಏಜೆನ್ಸಿಯಲ್ಲಿ ಮಾರಾಟವಾದ ಕೇರಳ ರಾಜ್ಯದ ಅಕ್ಷಯ ಲಾಟರಿಯ ಬಂಪರ್ ಬಹುಮಾನ ಬಂದಿದ್ದು, ಕೇರಳ ಗಡಿಭಾಗವಾಗಿರುವ ಕರ್ನಾಟಕದ ಮಂಗಳೂರು ಸೇರಿದಂತೆ ಮಂಜೇಶ್ವರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಹಕರನ್ನ ಹೊಂದಿರುವಂತಹ ಈ ಏಜೆನ್ಸಿಯಲ್ಲಿ ಮಾರಾಟವಾದ ಮೇ 7ರ ಅಕ್ಷಯ ಲಾಟರಿ AT 31755 ಟಿಕೆಟ್ಗೆ 70 ಲಕ್ಷ ಬಂಪರ್ ಬಹುಮಾನ ಬಂದಿದೆ. ಈ ಟಿಕೆಟ್ ಪಡೆದುಕೊಂಡ ಅದೃಷ್ಟಶಾಲಿಗೆ ಹುಡುಕಾಟ ನಡೀತಾ ಇದೆ. ಕನಕದಾಸ ಅವರ ಏಜೆನ್ಸಿಗೆ ಕೆಲ ತಿಂಗಳ ಹಿಂದೆ KC ರೋಡ್ನ ವ್ಯಕ್ತಿಯೊಬ್ಬರಿಗೆ 75 ಲಕ್ಷ ರೂಪಾಯಿ ಮತ್ತು ಕೋಟೆಕಾರು ಒಲವಿನಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಸೆಕ್ಯೂರಿಟಿ ಗಾರ್ಡ್ಗೆ 1 ಕೋಟಿ ರೂಪಾಯಿ ಬಹುಮಾನ ಬಂದಿದ್ದು, ಒಟ್ಟು 4 ಬಾರಿ ಬಂಪರ್ ಬಹುಮಾನ ಬಂದಿತ್ತು. ಇದೀಗ ಅದೃಷ್ಟಶಾಲಿಯ ಹುಡುಕಾಟ ನಡೀತಾ ಇದ್ದು, ಕರ್ನಾಟಕ ಕೇರಳ ಗಡಿಭಾಗದವರೇ ಈ ವಿಜೇತರು ಇರಬಹುದು ಎಂದು അമൽ കനകദാസ് ತಿಳಿಸಿದ್ದಾರೆ. ജയമ്മ ലോട്ടറി ഏജൻസിയിലെ അമൽ കനകദാസ് ഏജൻസിയിലൂടെ 7/5-ന് 70 ലക്ഷം ഫസ്റ്റ് പ്രൈസ് വന്നിട്ടുണ്ട്. ഇവൾ ഇത്ര നേരം വരെ വന്നിട്ടില്ല. വന്ന് പ്രൈസ് ടിക്കറ്റ് മാറ്റേണ്ടതാണ്. മുൻകാലത്ത് KR കനകദാസിൻ്റെ പേരിൽ 3 ഫസ്റ്റ് പ്രൈസ് പേര് വന്നിട്ടുണ്ട്. അവരെല്ലാം ആക്കിപ്പോയി. ഈ ടിക്കറ്റ് വേഗം വന്ന് പ്രൈസ് ടിക്കറ്റ് മാറ്റിയെടുക്കേണ്ടതാവുന്നു.